ಪೂರಕ್ಲೆಲ್ಲ ಸೊಲ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣೆ ಕಿಚನ್ಗೆ ನಿಕ್ಲೇನು ಮಾತರೆಲ್ಲ ಮೋಕೆಡಿ ಎತ್ಕೊಂಡೊಂದುಲ್ಲೆ. ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣೆ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಯಾವುದೇ ಪಾಕ ಇಲ್ಲದೆ ರವಾ ಲಡ್ಡನ್ನು ಹೇಗೆ ದಿಢೀರಾಗಿ ಮಾಡೋದು ಅಂತ ನೋಡೋಣ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇನಿ ನಮ್ಮ ಒವ್ವೆ ಪಾಕ ಇಜ್ಜಂದೆ ರವಾ ಲಡ್ಡನ್ನು ಬೇಗ ಆಪಿನೊಂಜಿ ರವಾ ಲಡ್ಡು ಅವಿನ ಎಂಚ ಮಲ್ಪುನೊಂದು ತೂಕ ಕಡೆ ಮುಟ ಸ್ಕಿಪ್ ಮಲ್ಪಂದೆ ತುಲೆ ಅಂಚನೆ ನಿಕಲ್ನ ಫ್ಯಾಮಿಲಿ ಫ್ರೆಂಡ್ಸ್ ತಗಲೆ ಪೂರ ಶೇರ್ ಮಲ್ಪಲೆ. ಇತ್ತೆ ಒಂಜಿ ವಾಟಿ ತಾರೆಯನ್ನು ಒಂಜಿ ಬಾಣಲೆಗೆ ಪಾಡ್ದು ಘಮ ಬನ್ನೆಟ ಪೊತ್ಪುಗ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಒಂದು ಬಾಣಲೆಗೆ ಹಾಕಿ ಅದನ್ನು ಘಮ ಬರುವವರೆಗೆ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಹೀಗೆ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಬೇಕು. ಗ್ಯಾಸನ್ನು ಲೋ ಫ್ಲೇಮ್ ಇಡದಿದ್ದು ಒಂದೇನು ಶೋಕು ಪೊತ್ಪೊಡು ತುಲೈತೆ ಒಂದು ಘಮ ಬರೋ ಸ್ಟಾರ್ಟ್ ಅಂಡ್ ಈತ ನಮ್ಮೊಂದೇನೊಂದು ಪ್ಲೇಟಿಗೆ ದೆತ್ತಿವನ್ಗ ಇದು ಘಮ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾವು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಡುವ. ಇದು ತಣ್ಣಗಾಗಬೇಕು. ಒಂದು ಚಪ್ಪೆ ಅವರೆಗೆ ನಮ್ಮ ಒಂಜಿ ಪ್ಲೇಟ್ ದೆತ್ತಿವನ್ಗ ಸೈಡ್ ದೀಕ ತುಲೆ ಇಂಚನಿಗಳು ರವೆ ಲಾಡ್ ಮಲ್ತನ ಮಸ್ತ್ ಶೋಕ್ ಹಾಪುಂಡು. ಇತ್ತೆ ನವೇ ಬಾಣಲೆನ ಚೂರು ಒಚ್ಚೊನ್ವೆ ಮುಲ್ಪ 1 kg ರವತ್ತ ಲಡ್ಡು ಮಲ್ತೊಂದುಲ್ಲೆ. ಅಂಚ ಮುಲ್ಪದುಲೆ ಈ ಚಮಚಡು ಒಂಜಿ 3 ಚಮಚದಾತ ನೆಯ್ ದೆತ್ತೊಂದೆ. ಮಲ್ಲ ಚಮಚ ಒಂದು ಮಲ್ಲ ಚಮಚಡು 3 ಚಮಚದಾತ ನೆಕ್ ಬಾಣಲೆಗೆ ನೆಯ್ ಪಾಡ್ಗ. ದೊಡ್ಡ ಚಮಚದಲ್ಲಿ 3 ಚಮಚದಷ್ಟು ತುಪ್ಪ ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಬೇಕು. ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಮುಲ್ಪ ನೆಯ್ ಕಿತ್ತೇನು ಬೀಜ ದ್ರಾಕ್ಷಿ ಬೊಕ ಬಾದಾಮಿನ ಕಟ್ ಮಲ್ತೀವಂದಿತ್ತೆ ಅವೇನು ಪಾಡ್ದು ಅವೆಲ್ಲ ಪೊತ್ತದು ನಮ್ಮ ಒಂಜಿ ಪ್ಲೇಟಿಗೆ ದೆತ್ತಿವನ್ಗ. ಇದನ್ನು ಕೂಡ ಹುರ್ಕೊಂಡು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ವ. ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ಇಲ್ಲಿ ನಾನು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಪಿಸ್ತಾ ಇಷ್ಟನ್ನು ತಗೊಂಡಿದ್ದೇನೆ. ಮುಲ್ಪ ಪಿಸ್ತಲ ಪಾಡ್ದೆ, ಒಂದೇನು ಪೂರ ಸಣ್ಣ ಮುರಿದು ಪಾಡ್ದೆ. ಇವೆಲ್ಲ ಸಣ್ಣ ಕಟ್ ಮಾಡಿ ಇದನ್ನು ಫ್ರೈ ಮಾಡಿ ಇಟ್ಟಾಯಿತು. ಈಗ ಅದೇ ಬಾಣಲೆಗೆ 1 kg ರವವನ್ನು ಹಾಕ್ತಾ ಇದ್ದೇನೆ. ನೋಡಿ, ಇದನ್ನು ಕೂಡ ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಉನ್ನೆಲ್ಲ ನಮ್ಮ ತುಲೆ 1 kg ರವ ಪಾಡಿ ಅವೇನೇಕ್ ಆತೇನೆ ಯಾವುಂಡು ಐಕ್ ನಮ್ಮ ರವ ಪಾಡ್ದು 1 kg ಶೋಕು ಪೊತ್ಪೊಡು ಗ್ಯಾಸನ್ನು ಮೆಲ್ಲನೆ ದಿವೋಡು. ಒಂದು ಪೊತ್ಪರೆ ಮಾತ್ರ ಒಂತೆ ಪೊರ್ತ ಹಾಪುಂಡು ಬೊಕ ನಮಕ್ ನೆಕ್ ಸಕ್ಕರೆ ಪಾಕಪುರ ದಾಲ ಬುಡ್ಚಿ ಮಸ್ತ್ ಸುಲಭ ಉಂಡು. ಪೊತ್ಪುನ ಒಂಜಿ ಬೇಲೆ ಅತ್ತನ ಬೊಕ ಬೇಗ ಹಾಪುಂಡು ಲಡ್ಡು. ನಿಕ್ಲೆ ಏಪ ತಿನ್ನೋಡುಂದು ಹಾಪುಂಡು ಅಪಗ ಮಲ್ತು ತಿನ್ನೋಲಿ ರಪ್ಪ ತುಲೆ ಇತ್ತೆ ನೆಕ್ ತುಲೆ ನೇಯ್ ಆದುಂಡು ತುಲೆ ನೆತ್ತ ಪಸೆ ಗೊತ್ತಾಪುಂಡು ರವಟ್. ಹೀಗೆ ನೋಡಿದರೆ ಇದರಲ್ಲಿ ತುಪ್ಪ ಸಾಕಾಗಿದೆ ಅಂತ ಗೊತ್ತಾಗ್ತದೆ ಕೈಯಲ್ಲಿ ಹಿಡಿದ್ರೆ. ನೋಡಿ, ಇದಕ್ಕೆ ಪರ್ಫೆಕ್ಟ್ ಆಗಿದೆ ತುಪ್ಪ. ಇದನ್ನು ನಾವು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಟೇ ಹುರ್ಕೋಬೇಕು. ಯಾವುದೇ ಪಾಕ ಎಲ್ಲ ಬೇಡ ಇದಕ್ಕೆ. ನಿಮಗೆ ಯಾವಾಗ ರವಾ ಲಡ್ಡು ತಿನ್ನಬೇಕಂತ ಅನಿಸ್ತೋ ಆವಾಗ ನೀವು ದಿಢೀರಾಗಿ ಮಾಡ್ಕೋಬೋದು. ಈಗ ನೋಡಿ, ಇದು ಈಚೆ ಕಡೆ ನಾನು ಅದು ಗ್ಯಾಸನ್ನು ಮೆಲ್ಲ ಇಟ್ಟು ಈಗ ಈಚೆ ಕಡೆ ಒಂದು ಮಿಕ್ಸಿ ಜಾರಿಗೆ ತಣ್ಣಗಾದ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೆ. ನಾವು ಫ್ರೈ ಮಾಡಿ ಇಟ್ಟ ತೆಂಗಿನ ತುರಿಯನ್ನು ಇಂಚಿರ್ತಲೆ ಮಿಕ್ಸಿ ಜಾರಿಗೆ ನಾನು ಚಪ್ಪೆ ಹಾಕಿನ ತಾರ ಇದ್ದ ಪೂನು ಪಾಡೊಂದುಲ್ಲೆ ಫ್ರೈ ಮಲ್ತಿತ್ತಿನ ಪೊತ್ತುದಿತ್ತಿನ ಒಂದೊಲೆ ಇಂಚ ಪೊಡಿ ಮಲ್ತ ನೋಡು. ಇದನ್ನು ಹೀಗೆ ನಾವು ಹುಡಿ ಮಾಡ್ಕೋಬೇಕು ತೆಂಗಿನ ತುರಿಯನ್ನು. ಇದನ್ನು ಈಗ ನಾವು ಹುರಿತಾ ಇರುವ ರವಕ್ಕೆ ಹಾಕ್ಕೊಳ್ಳುವ. ಇದು ನಮ್ಮ ಪೊತ್ಪೊಂದಿಪ್ಪುನ ರವಗ್ ನಮ್ಮ ಈ ತಾರ ಏನು ಪಾಡೊನ್ಗ ತೊಲೆ ಒಂದು ತಾರೈನ ನೆಕ್ ಪಾಡೊಂದುಲ್ಲೆ. ತಾರೈ ಪೂರ ಪಾಂಡ ಒಂದು ರವೆ ಲಾಡಂತೂ ಸೂಪರ್ ಆಪುಂಡು. ಪೂರ ಗೊಲೆಗ್ಲ ಖುಷಿ ಆಪುಂಡು ಈ ಲಾಡು. ಖಂಡಿತ ನಿಗಲು ಕಡೆ ಮುಟ ಸ್ಕಿಪ್ ಮಲ್ಪಂದೆ ತುಲೆ ಎಂಚ ಮಲ್ಪುಂದು ಒಂಜೇ ಪಾಯಿಂಟೆಲ್ಲ ಸ್ಕಿಪ್ ಮಲ್ಪುಡ್ಚೆ. ಯಾವುದೇ ಪಾಯಿಂಟನ್ನು ಕೂಡ ನೀವು ಸ್ಕಿಪ್ ಮಾಡದೆ ನೋಡಿ ಪರ್ಫೆಕ್ಟಾಗಿ ನೀವು ರವೆ ಲಾಡನ್ನು ಖಂಡಿತ ಮನೆಯಲ್ಲೇ ತಯಾರಿ ಮಾಡ್ತೀರಾ. ಇವಾಗ ಇದನ್ನು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಹೊತ್ತು ರವ ಒಂದು ಘಮ ಬರುವ ತನಕ ನಾವು ಚೆನ್ನಾಗಿ ಹುರ್ಕೋಬೇಕಾಗ್ತದೆ ಲೋ ಫ್ಲೇಮಲ್ಲಿ. ರವದ ಘಮ ಬನ್ನೇಟ ನಮ್ಮ ಎಲ್ಲದಿದ್ದು ಗ್ಯಾಸನ್ನು ಪೊತ್ಪೊಡ ಹಾಪುಂಡು ತುಲೆ ಇಂಚನೆ ತಾರ ಇಲ್ಲ ನೆತ್ತೊಟ್ಟು ಶೋಕು ಕುಡೋರ ಫ್ರೈ ಹಾಪುಂಡು ಪಕ್ಕ ನಮ್ಮ ಲಾಡುಲ ಹಾಳು ಹಾಪುಜಿ. ನೋಡಿ, ಹೀಗೆ ಮಾಡೋದ್ರಿಂದ ತೆಂಗಿನ ತುರಿಯನ್ನು ಕೂಡ ಇನ್ನೊಂದ್ಸಲ ಹೀಗೆ ಹುರ್ಕೊಳ್ಳೋದ್ರಿಂದ ನಮ್ಮ ರವಾ ಲಾಡು ಬೇಗ ಹಾಳಾಗೋದಿಲ್ಲ. ಇವಾಗ ಇಲ್ಲಿ ಹುರಿದಿಟ್ಟ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೇನೆ. ಇದು ನಮ್ಮ ಪೊತ್ತುದೀತಿನ ಒಂದು ಬೀಜ ದ್ರಾಕ್ಷಿ ಡ್ರೈ ಫ್ರೂಟ್ಸನ್ನು ಪೂರ ಪಾಡ್ದು ಉನ್ನೆಲ್ಲ ನಮ್ಮ ಇಕ್ಕೆ ಬೆರವುಗ ಶೋಕು ತುಲೆ ಒಂದು ಮಧ್ಯ ಮಧ್ಯಡು ರವಾ ಲಾಡ್ದ ಮಧ್ಯ ಮಧ್ಯಡು ತಿಂದರೆ ತಿಕ್ಕನಾಗ ಖುಷಿ ಆಪುಂಡು ಡ್ರೈ ಫ್ರೂಟ್ಸು. ಇದು ಮಧ್ಯ ಮಧ್ಯ ತಿನ್ನಲಿಕ್ಕೆ ಸಿಗುವಾಗ ತುಂಬ ಖುಷಿ ಆಗ್ತದೆ ಡ್ರೈ ಫ್ರೂಟ್ಸು. ಈಗ ಇಲ್ಲಿ ಹುಡಿ ಮಾಡಿದ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ. ಪೊಡಿ ಮಲ್ದಿನ ಸಕ್ಕರೆ ಎಲ್ಲ ಒಂತೆ ಏಲಕ್ಕಿ ಪುಡಿ ಎಲ್ಲ ಪಾಡೊಂದುಲ್ಲೆ.
ಸಕ್ಕರೆ ಏತು ಬೋಡು ಪಂಡ 1 kg ರವಕ್ಕೆ 400 ಗ್ರಾಮ್ ದಾತು ಸಕ್ಕರೆ ಬೋಡು. 1 kg ರವಕ್ಕೆ 400 ಗ್ರಾಮ್ನಷ್ಟು ಸಕ್ಕರೆ ಬೇಕಾಗ್ತದೆ. ಹುಡಿ ಮಾಡಿದರೆ ಆಯಿತು, ಮಿಕ್ಸಿಯಲ್ಲಿ ಹಾಕಿದರೆ ಅದು ಹುಡಿ ಆಗ್ತದೆ. ಮಿಕ್ಸಿಡ್ ಯಾನ್ ಮುಲ್ಪ ಪೊಡಿ ಮಲ್ತೊಂದಿನಿ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಗ್ಯಾಸ್ ಬಂದ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಡುವ. ಇತ್ತೆ ಒಂದು ಶೋಕು ಬೆರದಾಕಿನ ಗ್ಯಾಸ್ ಬಂದ್ ಮಲ್ತದ್ದು 10 ನಿಮಿಷ ಮುಚ್ಚಳ ಮುಚ್ಚಿದ ಇಂಚ ಬುಡ್ಕ. ಇಂಚಿಡು ತುಲೆಯಾನ ಒಂಜಿ ವಾಟಿಡ್ ಪೇರ್ ದೆತ್ತೊಂದೆ ಬೆಚ್ಚ ಪೇರು. ಮಸ್ತ್ ಬೆಚ್ಚಲತ್ತು, ಮಸ್ತ್ ಚಪ್ಪಲತ್ತು, ಮೀಡಿಯಮ್ ಬೆಚ್ಚ ಉಂಡು. ಹದ ಬೆಚ್ಚ ಇರುವ, ಉಗುರು ಬೆಚ್ಚ ಇರುವ ಹಾಲನ್ನು ತಗೊಂಡಿದ್ದೇನೆ ನಾನು ನೋಡಿ. ಇದು ಕೂಡ ತಣ್ಣಗಾಯಿತು. 10 ನಿಮಿಷ ಆಯಿತು. ರವವನ್ನು ನಾವು ಮಿಕ್ಸ್ ಮಾಡಿಟ್ಟು ಈಗ ಇದನ್ನೊಂದು ಪ್ಲೇಟಿಗೆ ಹಾಕಿ ಇಡುವ ನೋಡಿ. ಈತ ಒಂದೇನೊಂದು ಪ್ಲೇಟ್ ಪಾಡೋನ್ಗ 10 ನಿಮಿಷ ಹಾಕಿನ ಬೊಕ ಈ ಪೇರನ ಒಂತೆಂತೆನೆ ಪಾಡೋಡಿತೆ. ಒಂಜಿ 2 ಚಮಚದಾತ ಪಾಡ್ದು ಶೋಕು ಬೆರವೊಡು ಒಂಜಕ್ಕೊಂಜಿ ಬೆರದು ನಮ್ಮ ಶೋಕು ಉಂಡೆ ಕಟ್ಟೋಡು ನೋಡಿ. ಇಲ್ಲಿ ನಾವು ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸಿ ಇದನ್ನು ನೋಡಿ ರವವನ್ನು ಚೆನ್ನಾಗಿ ಹೀಗೆ ಹಿಚುಕಿ ಲಡ್ಡುವನ್ನು ತಯಾರಿಸ್ಕೋಬೇಕಾಗ್ತದೆ. ಇದರಲ್ಲಿ ನಿಮಗೆ ಸಕ್ಕರೆ ಪುಡಿ ಥರ ಕಾಣ್ತಾ ಇರ್ಬೋದು, ಅದು ಲಡ್ಡು ಮಾಡುವಾಗ ಕರೆಕ್ಟಾಗಿ ಹದಕ್ಕೆ ಬರ್ತದೆ ನೋಡಿ. ಒಂದು ನಿಕ್ಲೆ ಪೊಡಿ ಸಕ್ಕರೆ ಅಲ್ಪ ಅಲ್ಪ ತೋಜಿಲ್ಲಕ್ಕಾವು ಅವು ನಮ್ಮ ಇಂಚ ಪೇರ್ ಪಾಡ್ದು ಲಾಡು ಮಲ್ಪನಾಗ ಕರೆಕ್ಟಾದ ಹದ ಬರ್ಪಣದಲ್ಲಿ ಏತು ಶೋಕಾದ ಬತ್ತಂಡು ಲಾಡು ನೋಡಿ. ಲಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ. ಹಾಗೆ ನಾವು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸಿ ನಾವು ಹೀಗೆ ಲಡ್ಡುಗಳನ್ನು ಕಟ್ಕೋಬೇಕಾಗ್ತದೆ. ಒಮ್ಮೆಲೆ ಹಾಲನ್ನು ಹಾಕಲಿಕ್ಕೆ ಹೋಗಬೇಡಿ. ಮತ್ತೊಂದು ಫ್ರೆಂಡ್ಸ್, ರವಾ ಬಿಸಿಯಾಗಿ ಇರಬೇಕು, ತಣ್ಣಗಾದ್ಮೇಲೆ ಹಾಗೆ ಮಾಡಲಿಕ್ಕೆ ರವಾ ಲಡ್ಡನ್ನು ಮಾಡಲಿಕ್ಕೆ ಹೋಗಬೇಡಿ. ಬೊಕೊಂಜಿ ರವಾ ಉಂಡತೆ ಚಪ್ಪೆ ಹಾಕಿನ ನಿಗುಲು ರವಾ ಲಾಡು ಮಲ್ಪ ಪಂಡ ಆಪುಜಿ ಬೆಚ್ಚ ಬೆಚ್ಚ ಇಪ್ಪನೇ ರವಾ ನಮ್ಮ ಈ ಲಡ್ಡನ್ನು ಮಲ್ತದು ದೀವಡು. ಅಪ್ಪಾಗ ನಮ್ಮ ಲಾಡು ಕೂಡ ಗಟ್ಟಿಯಾದ ಬರ್ಪುಂಡು, ಸಾಫ್ಟ್ ಇಂಚ ತುನಗ ಗಟ್ಟಿಯಾದೆಲ್ಲ ಬರ್ಪುಂಡು ತುಲೆ. ಇಂಚನೆ ಪೂರಾ ರವ ಲಡ್ಡನ್ಲ ನಮ್ಮ ಒಂತೆಂತೆನೆ ಪೇರ್ ಪಾಡ್ದು ಇಂಚ ಉಂಡೆ ಕಟ್ಟದ ದಿಂಡ ನಿಗುಲು ಏತ್ ಸಮಯದಿಂದಲ ಹಾಳ ಅಪ್ಪುಜಿ ಅಂಚನೆ ಪ್ರಾಯದಕ್ಲೆಡ್ ಪತನ ಮಲ್ಲಕ್ಲೆ ಮುಟ್ಟಲ ತಿನ್ನೋಲಿ ಪಂಡ ಮಸ್ತ್ ಗಟ್ಟಿ ಲೆಪ್ಜಿ ಇಂಚ ತೂನ ಗಟ್ಟಿ ತೋಜುಂಡು ಬಾಯಿಡ ದಿನ ಅಂಚನೆ ಕರವುಂಡು ನೋಡಿ. ಇದು ನೋಡುವಾಗ ಲಡ್ಡು ಗಟ್ಟಿಯಾಗಿ ಕಾಣಿಸ್ತಾ ಉಂಟು, ಆದರೆ ಬಾಯಲ್ಲಿಟ್ಟಾಗ ಕರಗುವಂತಹ ಲಡ್ಡು. ಹೀಗೆ ನಾವು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಲಡ್ಡನ್ನು ಹೀಗೆ ಪ್ರೆಸ್ ಮಾಡಿ ಕಟ್ಕೋಬೇಕಾಗ್ತದೆ. ಸಣ್ಣವರಿಂದ ಹಿಡಿದು ದೊಡ್ಡವರಿಗೆ ತುಂಬ ಖುಷಿ ಆಗ್ತದೆ. ನಿಮ್ಮ ನೋಡಿದ್ರಲ್ಲ ಎಷ್ಟು ಕಮ್ಮಿ ಸಮಯದಲ್ಲಿ ನಾವು ಯಾವುದೇ ಪಾಕ ಇಲ್ಲದೆ ರವ ಲಡ್ಡನ್ನು ತಯಾರಿಸಿದ್ವಿ ಅಂತ. ತುಯ್ಯರತ ಫ್ರೆಂಡ್ಸ್ ಒವ್ವೆ ಪಾಕ ಪೂರ ದಾಲ ಬುಡ್ಚಿ ನಿಗುಲು ಫಸ್ಟ್ ಟೈಮ್ ರವ ಲಡ್ಡು ಮಲ್ತಂಡಲ್ಲ ಪರ್ಫೆಕ್ಟ್ ಅದು ಬರ್ಪುಂಡು. ನೀವು ಫಸ್ಟ್ ಟೈಮ್ ರವ ಲಡ್ಡು ಮಾಡಿದ್ರು ಪರ್ಫೆಕ್ಟಾಗಿ ಬರ್ತದೆ ನೋಡಿ. 1 kg ರವೆಯಲ್ಲಿ ಎಷ್ಟೊಂದು ಲಡ್ಡುಗಳು ರೆಡಿ ಆಯಿತು. ಅಷ್ಟೇ ಘಮ ಬರುವ ಮತ್ತು ರುಚಿಕರವಾದ ಲಡ್ಡು ನೋಡಿ. ಎಷ್ಟು ನೋಡುವಾಗ ಗಟ್ಟಿಯಾಗಿ ಬಂದಿದೆ, ಅಷ್ಟೇ ಸಾಫ್ಟ್ ಉಂಟು, ತಿನ್ನುವಾಗ ಸಾಫ್ಟ್ ಉಂಟು. ಇದು ಇರುತ್ತೆ ಫ್ರೆಂಡ್ಸ್. ತೂನಾಗ ಗಟ್ಟಿ ತೋಜುನ ಅಂಚನೆ ಬಾಯಿಡ್ ದಿನ ಕರವುನ ಅಂಚಿನ ರವ ಲಡ್ಡು ಒವ್ವೆ ಪಾಕ ಇಜ್ಜನ ನಮ್ಮ ಎಂಚ ಮಲ್ಪುನೊಂದು ತುಯ್ಯ ನೋಡಿ. ಇವತ್ತು ನಾವು ರವ ಲಡ್ಡನ್ನು ದಿಢೀರಾಗಿ ಹೇಗೆ ರೆಡಿ ಮಾಡೋದು ಅಂತ ನೋಡಿದ್ರಿ ನೀವೆಲ್ಲ. ತುಯ್ಯರತ್ತೆ ಫ್ರೆಂಡ್ಸ್, ನಮ್ಮ ರವೆ ಲಾಡು ದಿಢೀರಾದ ಎಂಚ ಮಲ್ಪುನು ಒವ್ವೆ ಪಾಕ ಇಜ್ಜ ಅಂದ ನಿಕ್ಲು ತುಯ್ಯರು ನಿಕ್ಲಿಗೆ ಇಷ್ಟ ಆನಂದ ಎನ್ವೆ ಇಷ್ಟ ಆಂಡ ಆಯ್ನಾತ್ ಜನಕ್ಕೆ ಶೇರ್ ಮಲ್ಪ್ಲೆ, ಸಬ್ಸ್ಕ್ರೈಬ್ ಮಲ್ದಿಜ್ಜಂಡ ಸಬ್ಸ್ಕ್ರೈಬ್ ಮಲ್ಪ್ಲೆ ಆಯ್ತಾ. ಬರೀ ಟಿಪ್ಪುನ ಬೆಲ್ ಬಟನ್ನ ಆಲ್ ಬಂದು ಪ್ರೆಸ್ ಮಲ್ಪ್ಲೆ. ನಿಮಗೆ ಈ ಲಡ್ಡು ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಮರಿಬೇಡಿ. ಎಲ್ಲರಿಗೂ ಧನ್ಯವಾದ. ಕಮೆಂಟ್ ಮಲ್ತದ ನಿಕ್ಲ ಅಭಿಪ್ರಾಯನ ಪನ್ಲೆ ನಿಕ್ಲೆ ಮಾತರೆಲ್ಲ ಮಸ್ತ್ ಧನ್ಯವಾದ.